ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ 2024ರ ಜೂನ್ 5ರಿಂದ 286 ದಿನ ಸಿಕ್ಕಿಬಿದ್ದಿದ್ರು. ಈಗ ಮತ್ತೆ ಅವರು ಭೂಮಿ ಸೇರಿದ್ದಾರೆ. ತಾಂತ್ರಿಕ ವಿಫಲತೆಯಿಂದ ಸುನಿತಾ ಹಾಗೂ ವಿಲ್ಮೋರರು ಹಿಂತಿರುಗುವುದು ಸಾಧ್ಯವಾಗಿರಲಿಲ್ಲ. ಈಗ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಫ್ರೀಡಮ್ ಸಿಬ್ಬಂದಿ ನಾಸಾ ಸಹಾಯದಿಂದ ಅವರನ್ನು ಕರೆತಂದಿದೆ. ನಾಸಾದ ನಿಕ್ ಹೇಗ್, ರಷ್ಯಾದ ಅಲೆಕ್ಸಾಂಡರ್ ಕರ್ಬುನೋವ್ ಸೇರಿ ಅಟ್ಲಾಂಟಿಕ್ ಸಾಗರದ ಫ್ಲೋರಿಡಾದ ತಾಲಾಸಿ ಬಳಿ ನೀರ್ಬಡಿದು ಧರೆಗಿಳಿದರು. ನೆಲಜಲ ಸಮೀಪ ಗಗನನೌಕೆಯ ಬಿಸಿ 1650 ಡಿಗ್ರಿ ಸೆಲ್ಸಿಯಸ್ ಮುಟ್ಟಿದ್ದು ಕೂಡಲೇ ಹಾರುನೆಲು ಪ್ಯಾರಾಚೂಟ್ ಮೂಲಕ ಅವರು ಸಾಗರ ಕಂಡರು. ಎಲ್ಲರನ್ನೂ ಕೂಡಲೇ ಕಾಪು ವಿಮಾನದ ಮೂಲಕ ಹೂಸ್ಟನ್ಗೆ ಒಯ್ಯಲಾಯಿತು. ಆಗ ಅಲ್ಲಿನ ಕಾಲ ಮಂಗಳವಾರ ಸಂಜೆ 5:57, ಭಾರತೀಯ ಕಾಲಮಾನ ಬುಧವಾರ ಮುಂಜಾವ 3:27. And splashdown. Crew 9 back on Earth. And SpaceX Freedom, splashdown. Good main release. Oh, looks like we're getting our next crew member here. That is none other than Sunny Williams. Big smile, big waves. She, like her other crew members, now will be assisted onto the mobility aid. Bureau Report, V4 News, Houston.